ಕಾರ್ಕಳದಲ್ಲಿ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಾಗ ಜನತೆಯಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿತ್ತು. ಅದರ ಪರಿಣಾಮವಾಗಿ 20,000 ಮನೆಗಳಿಗೆ ಬಿಳಿ ಬೆಂಡೆಯ ಬೀಜವನ್ನು ವಿತರಿಸುವ ಕಾರ್ಯವು ಯಶಸ್ವಿಯಾಗಿ ನಡೆದಿತ್ತು. ಬಿಳಿ ಬೆಂಡೆಯ ಕೃಷಿ ಮಾಡಿ ಅದರಿಂದ ವಿವಿಧ ದರದಲ್ಲಿ ಖಾದ್ಯವನ್ನು ತಯಾರಿಸಿ ಬ್ರ್ಯಾಂಡ್ಗೆ ಉತ್ತೇಜಿಸಿದ ಮಹಿಳಾ ಮೋರ್ಚಾದ ಕಾರ್ಯಕರ್ತರಿಗೆ ಆಭಾರಿಯಾಗಿದ್ದೇನೆ ಎಂದು ಇಂಧನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ವಿ. ಸುನೀಲ್ ಕುಮಾರ್ ಹೇಳಿದರು. ಕಾರ್ಕಳದ ವಿಕಾಸ ಕಚೇರಿಯ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಆಯೋಜಿಸಿದ ಕಾರ್ಲಾ ಬ್ರ್ಯಾಂಡ್ ಬಿಳಿ ಬೆಂಡೆ ಮೇಳವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಿಳಿಬೆಂಡೆ ಕಾರ್ಲಾ ಕಚೆ ಕೇವಲ ಬಿಜೆಪಿಯ ಪ್ರಚಾರದ ದೃಷ್ಟಿಕೋನವಲ್ಲ, ರೈತರ ಸಲಹೆ ಸ್ವೀಕರಿಸಿ ದೂರದೃಷ್ಟಿಯನ್ನ ಇಟ್ಟುಕೊಂಡು ಬ್ರ್ಯಾಂಡ್ ಅನ್ನು ಸಿದ್ಧಪಡಿಸಲಾಗಿದೆ. ಬಿಳಿಬೆಂಡೆ ಬ್ರ್ಯಾಂಡ್ ಮಾರುಕಟ್ಟೆ ಪ್ರವೇಶವಾಗಬೇಕು. ಬಿಳಿಬೆಂಡೆ ಮೇಳವು ವಿವಿಧ ಸಂಘ ಸಂಸ್ಥೆಗಳ ಮೂಲಕ ನಡೆದಾಗ ಮಾತ್ರ ಕೃಷಿ ಕಾಯಕಕ್ಕೆ ಹಾಗೂ ರೈತಾಪಿ ವರ್ಗಕ್ಕೆ ಆಸಕ್ತಿ, ಪ್ರೋತ್ಸಾಹ ದೊರಕಲು ಸಾಧ್ಯವಿದೆ ಎಂದರು. ಒಂದು ವರ್ಷದ ಕೆಳಗಡೆ ಕಾರ್ಲಾ ಕಚೆಯನ್ನ ಬ್ರ್ಯಾಂಡ್ ಮಾಡಬೇಕು ಅಂತಾಗಿ ಮಾನ್ಯ ಸಚಿವರ ಸಮ್ಮುಖದಲ್ಲಿ ಅದನ್ನ ಬಿಡುಗಡೆ ಮಾಡಿದಾಗ ಬಿಳಿ ಬೆಂಡೆಯನ್ನು ಕೂಡ ನಾವು ಬ್ರ್ಯಾಂಡ್ ಮಾಡಬೇಕು ಅಂತೇಳಿ ಅದನ್ನು ತೆಗೆದುಕೊಂಡಿದ್ವಿ. ಆದರೆ ಅವತ್ತು ನಮ್ಮ ಹತ್ರ ಸೀಡ್ಸ್ ಇರಲಿಲ್ಲ, ಬೀಜ ಇರಲಿಲ್ಲ. ನಂತರ ಸುಮಾರು 7-8 ತಿಂಗಳ ಕಾಲ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತು ಕಾರ್ಕಳದ ಆಯ್ಕೆ ಮಾಡಿದಂಥ ರೈತರ ಹತ್ರ ಅದನ್ನು ವಿನಂತಿ ಮಾಡಿ ಸುಮಾರು ಬೀಜಗಳನ್ನ ಸೀಡ್ಸ್ ಅನ್ನು ತಯಾರು ಮಾಡಿ 20,000 ಮನೆಗಳಿಗೆ ಸೀಡ್ಸ್ ಅನ್ನು ನಾವು ಕೊಟ್ಟಿದ್ದೀವಿ ಅಂತಂದ್ರೆ ಒಂದು ದಾಖಲೆಯ ವಿನೂತನವಾದಂಥ ಕಾರ್ಯಕ್ರಮ. ಒಂದು ಮನೆಯಲ್ಲಿ 100 ಮನೆಯಲ್ಲಿ 1,000 ಮನೆಯಲ್ಲಿ ಬೆಳೆಯುವಂಥದ್ದು ಕಷ್ಟ ಸಾಧ್ಯ ಏನಲ್ಲ. ಆದರೆ 20,000 ಮನೆ ಅಂಗಳದಲ್ಲಿ ಇವತ್ತು ಬಿಳಿ ಬೆಂಡೆಯನ್ನು ಬೆಳೆದಿದ್ದಾರೆ ಅಂತಾದ್ರೆ ನಮ್ಮ ಕಾರ್ಯಕ್ರಮವನ್ನ ಕಾರ್ಕಳದ ಜನ ಸ್ವೀಕಾರ ಮಾಡಿದ್ದಾರೆ ಅಂತ ಅರ್ಥ. ಬಿಜೆಪಿ ಕ್ಷೇತ್ರಾಧ್ಯಕ್ಷ ಮಹಾವೀರ ಹೆಗಡೆ, ಬಿಜೆಪಿ ಮಹಿಳಾ ಮೋರ್ಚಾದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಗೀತಾಂಜಲಿ ಸುವರ್ಣ, ಬಿಜೆಪಿ ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷೆ ವೀಣಾ ಶೆಟ್ಟಿ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.